ಭಾಳ ಸ್ಟ್ರಿಕ್ಟ್ ಮೆಸೇಜ್ ಕೊಟ್ಟಿದ್ದೇವೆ. ಕಲರಿಂಗ್ ಇರಲಿ, ಅಜಿನೋಮೋಟೋದಂಥ ಅಡಿಕ್ಟ್ ಎಲ್ಲಿ ಕೂಡ ಹಾಕ್ಲಿಕ್ಕಿಲ್ಲ. ಯಾರಾದರೂ ನಮಗೆ ಸಿಕ್ಕಿ ಬಿದ್ದರೆ ನಾವು ಕಠಿಣವಾದ ಕ್ರಮ ಖಂಡಿತವಾಗಿ ನಾವು ತಗೊಳ್ತೇವೆ. ಅದು ಇದೊಂದು ಮುಗಿಲಿ. ಸೊ ವಿಲ್ ಟೇಕ್ ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್ ಆನ್ ದ್ಯಾಟ್. ಮತ್ತು ಫುಡ್ ಸೇಫ್ಟಿಗೆ ಹಾಗೆ ಅಂತಲ್ಲ, ನಾವು ಇನ್ನೂ ಕೂಡ ಭಾಳ ದೀರ್ಘ ಹೋಗ್ತೇವೆ. ಆದ ಕಾರಣ ಎಲ್ಲರೂ ಕೂಡ ಕ್ವಾಲಿಟಿ ಬೇಸ್ಡೇ ಫುಡ್ ಐಟಮ್ಸ್ ಕಳಿಸ್ಬೇಕು ಹೊರತು ಕ್ವಾಲಿಟಿಗೆ ಹೆಚ್ಚು ಕಮ್ಮಿ ಆದ ನಾಳೆ ಕೈಗೆ ಸಿಕ್ಕಿ ಬಿದ್ದರೆ ನಾವು ಮತ್ತೆ ಅದನ್ನು ಅವರನ್ನು ಶ್ರಮಿಸಲಿಕ್ಕೆ ಹೋಗೋದಿಲ್ಲ. ಯಾವುದು ಅದೇ ನಾನು ಮಾಡಿಸ್ತೇನೆ ನಾನು ಅದನ್ನು ಈಗ ವಿಲ್ ಡೂ ಇಟ್. ಅದನ್ನೆಲ್ಲ ಪ್ಲಾನ್ ಮಾಡಿದ್ದೇನೆ. ಅದಕ್ಕೆ ನಾನು ಈಗಾಗಲೇ ಒಂದು ಮೀಟಿಂಗ್ ಮೊನ್ನೆ ಮಾಡಿದ್ದೇನೆ, ಇನ್ನೊಂದು ಮೀಟಿಂಗು ಮಾಡಿದೆ ಲ್ಯಾಬ್ಗೆ ಸಂಬಂಧಪಟ್ಟಾಗೆ. ಅದಕ್ಕಾಗಿ ನಾನು ಉತ್ತಮವಾದ PPP ಮಾಡೆಲಲ್ಲಿ ಕೂಡ ನಾವು ಲ್ಯಾಬನ್ನು ನಾವು ಮಾಡಲಿಕ್ಕೆ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಯಾಕಂತೇಳಿ ಆವಾಗ ಅದು ನಮಗೊಂದು ಒಂದು ಅತ್ಯುನ್ನತ ಮಟ್ಟದ ಅವರ ಹೆಸರಿಗೆ ಕಲಂಕ ಬರದಂಥ ಕೆಲ ಲ್ಯಾಬ್ಗಳಿದೆ. ಯಾಕೆ ಅದೊಂದು ಕ್ರೆಡಿಬಿಲಿಟಿದ ಮಾತ್ರ ಎಲ್ಲರೂ ಕೊಡ್ತಾರೆ. ಅಂಥವ್ರ ಜೊತೆ ಇದ್ದರೆ ನಾಳೆ ಇವರು ದೊಡ್ಡ ದೊಡ್ಡ ಕಂಪನಿಗಳು ಸುಪ್ರೀಂ ಕೋರ್ಟ್ ಹೋದರೂ ಕೂಡ ಅವ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಇಡೀ ಎಂಟರ್ ಲ್ಯಾಬನ್ನು ಕೂಡ ನಾನು ಮೊನ್ನೆ ನೋಡಿದ್ದೇನೆ. ಕೆಲವು ರೆಕ್ಟಿಫಿಕೇಶನ್ ಮಾಡ್ತಿದ್ದೇವೆ. ಬಟ್ ವಿಲ್ ಕಮ್, ಸ್ವಲ್ಪ ಟೈಮ್ ಕೊಡಿ, ಫುಡ್ ಸೇಫ್ಟಿ ಮಾಡ್ತೇವೆ. ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಬಗ್ಗೆ ಇದು ಮಾಡಿದ್ರಲ್ಲ, ಈಗ ಇರೋ ಇದರಲ್ಲಿ ಎಷ್ಟಿದೆ ಕನೆಕ್ಟ್, ನಿಮ್ಮ ಇದು ಎಷ್ಟು ಕವರೇಜ್ ಎಷ್ಟಿದೆ ಏನೇ ಅಂತ? ಇಲ್ಲ, ಅದೆಷ್ಟು ನಮ್ಮ ನಾಟ್ ವೆರಿ ಕ್ಲಾರಿಟಿ ಇಲ್ಲ. ಬಟ್ ಎಲ್ಲ ಕಡೆ ನಾವು ಬ್ರಾಡ್ ಕನೆಕ್ಟಿವ್ ಮಾಡ್ತೇವೆ. ಅಲ್ಲಲ್ಲ, ಈಗ ಇರೋ ಯಾಕಂದ್ರೆ ಎಲ್ಲವೂ ಏನೋ ಬ್ರಾಡ್ಬ್ಯಾಂಡ್ ಅದರಲ್ಲಿ ಎಷ್ಟು ಕವರೇಜ್ ಆಗಿದೆ, ಎಷ್ಟು ಆಗಬೇಕು ಅದೇ ಅಲ್ಲ. ಈಗ ಕೆಲವು ಕಡಿಮೆ ಇಂಟರ್ನೆಟ್ ಅಂತ ಸಿಗ್ತದೆ. ವಿಲೇಜಲ್ಲಿ ಇಂಟರ್ನೆಟ್ ಎಲ್ಲ ಕೂಡ ನಮಗೆ ಇದು ಸಿಕ್ಕುವುದಿಲ್ಲ. ಇದರಲ್ಲಿ ಇದು ನನಗೆ ಬ್ರಾಡ್ಬ್ಯಾಂಡ್ ಅಂದರೆ ನೀವು ಆಪ್ಟಿಕಲ್ ಕೇಬಲ್, ಫೈಬರ್ ಮುಖಾಂತರ, ಕೇಬಲ್ ಹಾಕೋ ಮುಖಾಂತರ ಆಗುವಂಥದ್ದು. ಅದು ಎಷ್ಟು ಕಡೆ ಆಗಿದೆ ಅಂತ ನಮ್ಮ ನಾಟ್ ಕ್ಲಾರಿಟಿ ಇಲ್ಲ. ಬಟ್ ಎಲ್ಲ ಕಡೆ ನಾವು ಅದನ್ನು ಮಾಡ್ತೇವೆ. ನಾವೀಗ ಎಂಟೈರ್ ಫುಡ್ ಸೇಫ್ಟಿ ಇದರ ಬಗ್ಗೆ ನಿಯಮದ ಬಗ್ಗೆ ಸಂಪೂರ್ಣ ಪುನಃ ಪರಿಶೀಲಿಸಿ ಅದಕ್ಕೆ ಬೇಕಾಗುವ ವಿಚಾರ ಮಾಡ್ತೇವೆ. ನಾವೀಗ ಗೂಡಂಗಡಿ ಸರಿಯಪ್ಪ, ಸಣ್ಣ ಸಣ್ಣ ಅಂಗಡಿ ಅದು ಬೇರೆ, ದೊಡ್ಡ ದೊಡ್ಡವರು ಇದ್ದಾರೆ ಈಗ ಇದರಲ್ಲಿ. ಅಲ್ಲ, ಅರ್ಥ ಆಯ್ತು ನಮಗೆ. ಅಲ್ಲ, ಔಟ್ಸೈಡ್ ಬಾಯಿಗೆ ಬಂದು ಹಾಕೋದಿಲ್ಲಲ್ಲ, ನೀವು ಹೋಗಿ ತಗೊಂಡ್ರಲ್ಲ ಕೊಡೋದು ಅವರು, ಅದು ನಮಗೆ ಬೇಕಲ್ಲ. ಇದರಲ್ಲಿ ಗೊತ್ತಿರೋದು ಸರಿ, ಗೊತ್ತಿ ನಮ್ಗೆ ಅರ್ಥ ಮಾಡಿಕೊಳ್ಬೇಕಲ್ಲ. ಅವ್ರು ಏನಾಗ್ತದೆ, ಅವ್ರು ಬಂದು ಬಡವರು ಬಂದಲ್ಲಿ ಇದು ಮಾಡ್ತಾರೆ. ನೀವು ಅವ್ನು ಹೋಟೆಲ್ಗೆ ಹೋದ್ರೆ ಅದು 100 ರೂಪಾಯಿ ಕೊಡಬೇಕು, ಇಲ್ಲಿ ಅವ್ನಿಗೆ ಅದೇ 10 ರೂಪಾಯಿ ಚಾ ಸಿಗ್ತದೆ ಇದು ಇದಕ್ಕೆ. ಸೊ ಆ ಬಡವರೊಂದು ಇದಕ್ಕೆ ಅಲ್ಲಿ ಹೋಗೋದು, ಅದು ಅಲ್ಲಿ ಕೂಡ ಹೆಲ್ತಿ ಇರಬೇಕು, ಅದು ನಾವು ಅಲ್ಲಿ ಇರಬೇಕು. ನಾನೇನು ಅದಕ್ಕಿಂತಲೂ ಡಬಲ್ ಚಾರ್ಜ್ ಮಾಡಿ ಎಷ್ಟೋ ಜನ ವಿಚಾರಗಳಿದೆ. ಮೇಲಿಂದ ಹಿಡಿದ್ರೆ ಕೆಳಗೆ ಆಟೋಮೆಟಿಕ್ ಸರಿ ಆಗ್ತಾರೆ. ಇಲ್ಲ, ಅದಕ್ಕೆ ಅದೇ ಫುಡ್ ಸೇಫ್ಟಿ ನೋಡಿ, ಎಲ್ಲ ರೋಗ ಬರುವುದು ಆಹಾರದಿಂದ ಒಂದು. ಅದಕ್ಕೆ ನಾವು ಅಲ್ಲಿಯೇ ನಾವು ಅದನ್ನು ಒಂದು ನಿಗಾ ವಹಿಸಿದರೆ ಬಹುತೇಕ 10 ವರ್ಷ ಆದ ನಂತರ ಆದರೂ ಕೂಡ ನಮ್ಮ ಸೊಸೈಟಿ ಹೆಲ್ತ್ ಕರೆಕ್ಟಾಗಿ ಬರ್ಬೋದು. ಅದಕ್ಕೆ ನಾವು ಒಂದು ಬೇಕಾದ ಸಿಸ್ಟಮ್ ಅದನ್ನು ಮಾಡ್ತೇವೆ. ಇದರಲ್ಲಿ ನೀವು ಹೇಳಿದಿರಿ ಸಣ್ಣ ಸಣ್ಣ ಅಂಗಡಿಯವರ ಬಗ್ಗೆ, ದೊಡ್ಡವರ ಮೇಲೆ ಆ್ಯಕ್ಷನ್ ತಗೊಂಡ ಆಟೋಮೆಟಿಕ್ ಸಣ್ಣವರು ಸರಿ ಆಗ್ತಾರೆ. ಹೆಲ್ತ್ ಅದು ಇಲ್ಲ, ಅದು RDPR ಅಲ್ಲಿ, ಅದೇ RDPR ಅಲ್ಲ ಮರ ಇದ್ದದ್ದೇ ದೊಣ್ಣೆ ಕೊಟ್ಟು ಪೆಟ್ಟು ತಿನ್ನುವ ಪರಿಸ್ಥಿತಿ ಆಗಿದೆ ನಮಗೆ. ಅದು ಹೇಳಿದಲ್ಲ, ನಾವು ಹಾಕಿ ನಾವೆಲ್ಲ MLAಗಳು ಕೈಯಲ್ಲಿ ದೊಣ್ಣೆ ಕೊಟ್ಟು ಜನರ ಕೈಯಲ್ಲಿ ಪೆಟ್ಟು ತಿನ್ನೋ ಪರಿಸ್ಥಿತಿ ಆಗಿದೆ. ಇವನು ಕಿಯೋಸ್ಕ್ ಆಗಿ ನಡೆಯುವುದೇ ಇಲ್ಲ. ಇವಾಗ ಜನ ನಮಗೆ, ನಾವು ಉದ್ಘಾಟನೆ ಮಾಡಿ ದಿವಸ ನಮಗೆ ಬೈಯೋದು ಜನ, ರಿಪೇರ್ ಮಾಡಲಿಕ್ಕೆ ಜನ ಇಲ್ಲ. ಅದಕ್ಕೆ ಸಾಹಸ ಬೇಡ, ನಮಗೆ ಸಾಕಿಲ್ಲಿ ನೀರು ಸರಿ ಉಂಟು ನಮ್ಮದು. ಅದನ್ನೇ ಇಲ್ಲಿ ಅಷ್ಟು ವರ್ಕೌಟ್ ಆಗಲಿಲ್ಲ. ವೆರಿ ಸೂನ್, ವಿದಿನ್ 6 ಮಂತ್ ಮಾಡ್ಲಿಕ್ಕೆ ಹೇಳಿದೆ ಅವರು. ಅಲ್ಲ ನೋಡಿ, ಇದು ಎಲ್ಲವಾಗುವುದಿಲ್ಲಲ್ಲ. ಈಗ ಫಸ್ಟ್ ಇದು, ಮತ್ತೆ ನಮ್ಮ ಟೆಲಿವರ್ಸಿಗೆ ಒಂದು ಟೆಂಡರ್ ಈಗ ಪ್ರೊಸೆಸ್ ಅಲ್ಲಿದೆ.